ಚಿಂತನೆಯಿಂದ ಗುರುಗಳಿಗೆ ನಮಸ್ಕಾರ ಮಾಡಬೇಕಾದ್ರೂ ಅದು ಅಂತರ್ಯಾಮಿಯಾದ ನಾರಾಯಣನಿಗೆ ನಮಸ್ಕಾರ. ಇದು ವಾದಿರಾಜರು ಹೇಳಿಕೊಟ್ಟ ಪಾಠ. ಈಗ ಪ್ರಕೃತ ವಿಶ್ವಲಭ ತೀರ್ಥರನ್ನ ಅನೇಕ ಮುಖದಲ್ಲಿ ಸ್ತೋತ್ರ ಮಾಡ್ತೇವೆ. ಅವಾಗ ಅವರ ಅನುಸಂಧಾನ ಏನು? ಇದು ಯಾವುದು ನನಗಲ್ಲ ಹೇಳ್ತಾರೆ. ಇದು ಯಾವ ಸ್ತೋತ್ರ ನನಗಲ್ಲ, ಇದು ಯಾವ ವೈಭವ ನನಗಲ್ಲ, ನನ್ನ ಒಳಗಡೆ ಇರುವಂತಹ ವಾದಿರಾಜರ ವೈಭವ ಇದು, ವಿಶ್ವಲಭರ ವೈಭವ ಅಲ್ಲ ಅಂತ ನಿರಾಕರಿಸಿ. ಈ ವ್ಯವಸ್ಥೆ ಇದು ಮಧ್ಯಮತದಲ್ಲಿ ಮಾತ್ರ ಇದೆ, ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ವಿಶೇಷವಾಗಿ ಚಿತ್ರಂ ಶ್ರೀ ವಾದಿರಾಜಾಖ್ಯ ಶಸ್ತ್ರಂ ಸ್ವಾಂತರ ನಿಧಾಯ ಚ. ರಾಜನ ಸ್ವಾಪನ ಬೃಂದಾವನಾಖ್ಯ ಕೃತಿಯ ಮಹಾತ್ಮೆ ಎಂಥದ್ದು. ಒಂದು ಬಾರಿ ವಾದಿರಾಜರು ಇಂದ್ರಲೋಕಕ್ಕೆ ಹೋಗ್ತಾರೆ. ಆ ಇಂದ್ರಲೋಕಕ್ಕೆ ಹೋದಾಗ ಸಾಕ್ಷಾತ್ ಇಂದ್ರದೇವರು ತನ್ನ ಪತ್ನಿಯಿಂದ ಸಹಿತರಾಗಿ ವಾದಿರಾಜರನ್ನ ಸ್ವಾಗತಿಸಿ ಅವರನ್ನ ಒಳ್ಳೆಯ ಪೀಠದಲ್ಲಿ ಕುಳ್ಳಿರಿಸಿ ಅವರಿಗೆ ಆತಿಥ್ಯಾದಿಗಳನ್ನು ಸಮರ್ಪಣೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಇಂದ್ರಲೋಕಕ್ಕೆ ಸಾಕ್ಷಾತ್ ಉಪೇಂದ್ರ ನಾಮಕ ಪರಮಾತ್ಮ ಬರ್ತಾನಂತೆ. ಯಾಕೆ ಬಂದ ಹೇಳಿದ್ರೆ ವಾದಿರಾಜರಿಗೆ ಅನುಗ್ರಹ ಮಾಡಲಿಕ್ಕೆ ಅಲ್ಲಿಗೆ ಬರ್ತಾನೆ. ಆ ಇಂದ್ರ ಮಾಡುವಂತಹ ಸೇವೆಗೆ ಉಪೇಂದ್ರ ನಾಮಕ ಪರಮಾತ್ಮನೇ ಸಾಕ್ಷಿಯಾಗಿ ಇರ್ತಾನೆ. ಈ ಸಂದರ್ಭದಲ್ಲಿ ಆ ಇಂದ್ರನ ಪತ್ನಿಯಾದಂತಹ ಶಚೀದೇವಿಯಿಂದ ಸಹಿತಳಾದಂತಹ ಇಂದ್ರದೇವರು ಆ ಅರುಂಧತಿಯನ್ನು ಕೂಡಿಕೊಂಡು ರಾಜನ ಈ ವಿಶಿಷ್ಟವಾದಂತಹ ಸ್ವಾಪನಂದಾಮಾನ ಕೃತಿಗೆ ವಿಶೇಷವಾದ ಆರಾಧನೆಯನ್ನ ಪೂಜೆಯನ್ನು ಮಾಡ್ತಾರಂತೆ. ಕೇವಲ ಅರುಂಧತಿಯಿಂದ ಸಹಿತವಾದಂತಹ ಇಂದ್ರದೇವರು ಮಾತ್ರ ಈ ಒಂದು ಪೂಜೆಯನ್ನು ಮಾಡಿದಲ್ಲ, ಎಲ್ಲ ದೇವತೆಗಳು ಕೂಡ ಅವರ ಪತ್ನಿಯರಿಂದ ಸಹಿತರಾಗಿ ವಾದಿರಾಜರ ಸ್ವಾಪನ ವೃಂದಾವನಾಖ್ಯ ಕೃತಿಗೆ ದೇವಲೋಕದಲ್ಲಿ ಅವರು ಮಾನ್ಯತೆಯನ್ನು ಕೊಟ್ಟಿದ್ದಾರೆ, ಆರಾಧನೆಯನ್ನು ಮಾಡಿದ್ದಾರೆ, ಪೂಜೆಯನ್ನು ಮಾಡಿದ್ದಾರೆ. ಈ ವಿಷಯವನ್ನು ವಾದಿರಾಜರು ಈ ತಮ್ಮ ಕೃತಿಯಲ್ಲಿ ಸ್ವಾಪನ ವೃಂದಾವನ ಕೃತಿಯಲ್ಲೇ ಹೇಳ್ತಾರೆ. ಈ ನನ್ನ ಕೃತಿ ಇದು ದೇವತೆಗಳಿಂದ ಮಾನ್ಯತವಾದ ಕೃತಿ. ಸ್ವಾಮಿಗಳು ವೇದಕ್ಕವರಿಗೆ ನಮಸ್ಕಾರವನ್ನು ಮಾಡಿ ಮಾತೃದೇವೋ ಭವ ಅಂತ ಹೇಳುವಂತ ವೇದಕ್ಕೋಸ್ಕರ ಪ್ರಸಾದ ಇದರ ನಂತರ ಶ್ರೀರಂಗ ಕ್ಷೇತ್ರ ಪ್ರಸಾದ ನಂತರ ತಂತ್ರಿಗಳು ಗುರುಗಳಿಗೆ ಅರ್ಪಣೆ ಮಾಡಲಿದ್ದಾರೆ. ಹಾಗೆ ತಂದೆ ಸಮಿತಿಯವರು ಅವರೆಲ್ಲ ಮುಖಂಡರಾಗಿರುವಂತಹ ರಾಮಚಂದ್ರ ಬಣ್ಣರು ತುಂಬಾ ಜಯ ಜಯವು ನಿಮಗೆ ಇಚ್ಛೆಯಿಲ್ಲ, ಇದೆಲ್ಲವೂ ಕೂಡ ಇವರೆಲ್ಲ ಮಾಡಿದ್ದಾರೆ ಅಂತಂದ್ರೆ ಅದು ನಾನು ನನಗಂತ ಮಾಡಿಸಿಕೊಂಡದ್ದೆಲ್ಲ ನನ್ನೊಳಗೆ ಇರುವಂತಹ ಅದನ್ನು ನಾನು ಎಲ್ಲವೂ ರಾಜರಿಗೆ ನಾನು ಸಮರ್ಪಣೆ